ನನ್ನ ಮಗಳಿಗೆ ಆಗಿರುವ ಅನ್ಯಾಯದ ವಿಚಾರದಲ್ಲಿ ನನಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಪ್ರಕರಣ ನಡೆದು 1 ವರ್ಷ ಕಳೆದಿದೆ. ಆದರೂ ಕೂಡ ಆರೋಪಿ ಕೃಷ್ಣರಾವ್ ತಂದೆ PG ಜಗನ್ನಿವಾಸ್ ರಾವ್ ಈಗಲೂ ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ತನ್ನ ಮಗನಿಂದ ಓರ್ವ ಹೆಣ್ಣು ಮಗಳಿಗೆ ಆದ ಅನ್ಯಾಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಹಿಂದೆ ಕೃಷ್ಣ ಜೆ ರಾವ್ ಹಾಗೂ ಸಂತ್ರಸ್ತೆಗೆ ಮದುವೆ ಮಾಡಿಸುವುದಾಗಿ ಆತನ ತಂದೆ ಜಗನ್ನಿವಾಸ್ ರಾವ್ ಹೇಳಿದರು. ಆದರೆ ಅದಿನ್ನೂ ಈಡೇರಿಲ್ಲ. ನನಗೆ ನ್ಯಾಯ ಸಿಗದೇ ಇದ್ದರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಧ್ವಜಸ್ತಂಭದ ಮುಂದೆ ಧರಣಿ ಕುಳಿತುಕೊಳ್ತೇನೆ ಎಂದು ಕೃಷ್ಣರಾವ್ನಿಂದ ವಂಚನೆಗೆ ಒಳಗಾಗಿ ಮಗುವನ್ನು ಪಡೆದಿರುವ ಪೂಜಾಳ ತಾಯಿ ನಮಿತಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜಗನ್ನಿವಾಸ್ ರಾವ್ ಅವರು ಮುಚ್ಚಳಿಕೆ ಪತ್ರ ಬರೆದುಕೊಟ್ಟಾಗ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು, ಮನೆಯಲ್ಲಿ ನನ್ನ ತೀರ್ಮಾನವೇ ಅಂತಿಮ ಎಂದು ಹೇಳಿದರು. ಸಂತ್ರಸ್ತೆಗೆ 9 ತಿಂಗಳು ಆಗುವವರೆಗೂ ಹಾಗೆಯೇ ಹೇಳಿ ನಮ್ಮ ದಾರಿ ತಪ್ಪಿಸಿದ್ದಾರೆ. ಈಗ ಮಗುವಿಗೆ 10 ತಿಂಗಳಾಗ್ತಾ ಬಂದಿದೆ. ಆದರೆ ಕೃಷ್ಣ ಹಾಗೂ ಪೂಜಾಗೆ ಮದುವೆ ಮಾಡಲು ಇನ್ನೂ ಮುಂದೆ ಬಂದಿಲ್ಲ. ಹೀಗಾಗಿ PG ಜಗನ್ನಿವಾಸ್ ರಾವ್ ಅವರನ್ನ ಧಾರ್ಮಿಕ ಕ್ಷೇತ್ರದ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಸೇರಿಸಿಕೊಳ್ಳಬೇಡಿ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸ್ತೇನೆ. ಏಪ್ರಿಲ್ 10ರಂದು ಪುತ್ತೂರು ಜಾತ್ರೋತ್ಸವದ ಧ್ವಜಾರೋಹಣ ಆಗುವ ಸಂದರ್ಭದಲ್ಲಿ ಧ್ವಜಸ್ತಂಭದ ಮುಂದೆಯೇ ಕುಳಿತುಕೊಳ್ತೇನೆ. ನ್ಯಾಯಕ್ಕಾಗಿ ತಂತ್ರಿಯವರಲ್ಲಿ ಕೇಳಿಕೊಳ್ತೇನೆ. ಇನ್ನು ದೇವರಲ್ಲದೆ ಬೇರೆ ಯಾರೂ ಕೂಡ ನನಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯವಿಲ್ಲ. ಇಷ್ಟರವರೆಗೆ ಎಲ್ಲರ ಕೈಕಾಲು ಹಿಡಿದು ಮದುವೆ ಮಾಡಿಸಿಕೊಡಿ ಎಂದು ಕೇಳಿಕೊಂಡ್ರು ನ್ಯಾಯ ಸಿಕ್ಕಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ನಾನು ಜಗನ್ನಿವಾಸ್ ರಾವ್ ಯಾವುದೇ ದೇವಸ್ಥಾನದಲ್ಲಾಗಲಿ ಅಥವಾ ಅವ್ರದ್ದು ಯಾವುದೇ ಕಾರ್ಯ ಚಟುವಟಿಕೆಯಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ. ಅವರು ಇದು ಮಾಡಬಾರ್ದು, ಯಾವುದೇ ದೇವಸ್ಥಾನದಲ್ಲಿ ಕೆಲಸ ಆಗಲಿ ಯಾವುದೇ ಇದು ಮಾಡಬಾರ್ದು ಅಂತ ನಾನು ಯಾವುದ್ರಲ್ಲೂ ನಾನು ಇಲ್ಲ. ಅವರನ್ನ ಪಕ್ಷದಿಂದ ತೆಗೆದು ನಾನು ಕೇಳಿದಿಷ್ಟ, ಅವರನ್ನು ಪಕ್ಷದಿಂದ ತೆಗೆದು ನನಗೇನು ಸಿಗ್ಲಿಕ್ಕಿದೆ ಇದರಲ್ಲಿ, ನನ್ನ ಮಗಳಿಗೂ ಅಥವಾ ನಮ್ಗೆ ಏನು ಸಿಗುವಂಥದ್ದು ಏನಿಲ್ಲ. ಅದನ್ನು ಇದಕ್ಕಿಂತ ಮುಂಚೆ ನಾನು ಹೇಳ್ತೇನೆ, ಈಗ ಹೇಳ್ತಿದ್ದೇನೆ. ಅಂದ್ರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಅವರು ಮುಂದೆ ಬರಬಾರ್ದು. ಯಾಕೆಂದ್ರೆ ಇಷ್ಟುವರೆಗೆ ನಮ್ಮ ಹತ್ರ ಹೇಳಿದಷ್ಟೇ ನಾನು ಮದುವೆ ಮಾಡಿ ಕೊಡ್ತೇನೆ. ಅದಲ್ಲದೆ ಮುಚ್ಚಳಿಕೆ ಪತ್ರ ಬರೆದು ಕೊಡುವಾಗ ಸಮೇತ ಅವರ ಬಾಯಲ್ಲಿ ಹೇಳಿದ್ದಾರೆ, ನನ್ನ ಜವಾಬ್ದಾರಿ ಮನೆಯವರ ಜವಾಬ್ದಾರಿ ಇಲ್ಲ, ನಾನೇ ಮೈನ್ ನಮ್ಮ ಮನೆಯಲ್ಲಿ, ನಾನು ಹೇಳಿದೆ ಫೈನಲ್, ನಾನು ಮದುವೆ ಮಾಡಿಸ್ಕೊಡ್ತೇನೆ. ಇದು 9ನೇ ತಿಂಗಳ ತನಕ ಸಹ ಈಗ ಹೇಳ್ತಿರೋದಷ್ಟೇ, ಮದುವೆ ಮಾಡಿಸ್ತೇನೆ. ನನ್ನ ಹೆಣ್ಣು ಮಗುವಿಗೆ ಆ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವರ ಮಗ ಮಾಡಿದ ತಪ್ಪಿಗೆ ಇವತ್ತು ಅವರು ಅದನ್ನು ಇಟ್ಕೊಂಡು ದೇವಸ್ಥಾನ ಅಲ್ಲಿ ಅಂತ ಇದು ಮಾಡ್ತಾ ಇದ್ದಾರಲ್ವಾ. ನಾನು ನಾಡ್ದು ಇದ್ರ ಧ್ವಜಸ್ತಂಭದ ಎದುರೇ ಕೂತ್ಕೊಳ್ತೇನೆ, ಕೊಡಿ ಮರ ಏರುವ ಎದುರಲ್ಲೇ ಕೂತ್ಕೊಳ್ತೇನೆ. ಅಲ್ಲಿದ್ದ ತಂತ್ರಿಗಳ ಹತ್ರ ನಾನು ನ್ಯಾಯ ಕೇಳ್ತೇನೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಮತ್ತೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಅವರು ದೇವರಲ್ಲದೆ ಬೇರೆ ಯಾರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟುವರೆಗೆ ನಾವು ಅವರ ಎಲ್ಲರ ಕೈಕಾಲು ಹಿಡಿದು ಅವರನ್ನು ಒಪ್ಪಿಸುವ ಪ್ರಯತ್ನಗಳು ತುಂಬಾ ಆಗಿದೆ. ಇನ್ನೂ ಅವರ ಮನಸ್ಸು ಕರಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದವರ ಹತ್ರ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕೇಳ್ತೇನೆ. ಅಲ್ಲಿದ್ದವರು ನನಗೆ ನ್ಯಾಯ ಕೊಡಿಸ್ಲಿ, ನನ್ನ ಮಗುವಿಗೆ ನ್ಯಾಯ ಕೊಡಿಸ್ಲಿ. ಅವ್ರು ಯಾವುದೇ ಧಾರ್ಮಿಕ ಕೆಲಸಕ್ಕೆ ಅವ್ರು ಮುಂದೆ ಹೋಗಬಾರ್ದು. ಅವರು